ಸೋನ್ಮಿಲು ನಮ್ಮ ಕುಡ್ಲ ತುಳು ವಾರ್ತೆಲು ಮುಖ್ಯಾಂಶಗಳು. ಪಿದೈ ದೇಶೊಡ್ದು ಬರಪನ ತಿರ್ಗಾಟದಕ್ಲೆಗೆ ಉಮೇದು ಕೊರಿಯರೆ ಜಿಲ್ಲೆಡು ಹೆಲಿ ಟೂರಿಸಂ ಯೋಜನೆ ನವಮಂಗಳೂರು ಬಂದರಡು ತಿರ್ಗಾಟ ಉದ್ಯಮ ಮಂತ್ರಿ ಸಿಪಿ ಯೋಗೇಶ್ವರ್. ಉರ್ವಬೋಳೂರು ಶ್ರೀ ಮಾರಿಯಮ್ಮ ದೇವಸ್ಥಾನಡು ವರ್ಷಾದಿ ಮಹಾಪೂಜೆ ಘಟ್ಟಣೆ ಚಂಡಿಕಯಾಗ ಮಹಾನುಕು ಪ್ರಸಾದ ಸೇವೆ. ಫೆಬ್ರವರಿ 27 ಶಕ್ತಿನಗರದ ಶಕ್ತಿ ಕ್ಯಾಂಪಸ್ ನೀಂದುನಕ್ಕೆ ದುಬಕ ಸಭಾಂಗಣ ಉದಿಪನ ಸಂಜಿತ್ ನಾಯ್ಕ್. ಬೆದ್ರಡ್ ಸ್ಕೌಟ್ ಅಂಡ್ ಗೈಡ್ಸ್ ಭವನ ಅಮರನಾಥ್ ಶೆಟ್ಟಿ ಸಭಾಂಗಣ ಲೋಕಾರ್ಪಣೆ ಡಾಕ್ಟರ್ ಎಂ ಮೋಹನಾಳ್. ಪಿರಾಕದ ದೈವಾರಾಧನೆ ನೆಂಪು ಮಲ್ತೊನ್ನ ವಿಶೇಷ ನೇಮ ಓಡಿಪು ಕೊಡವೂರು ಕಂಗೊಟ್ಟುದ ಅಣ್ಣಪ್ಪ ಪಂಜೂರಿ ದೇವಸ್ಥಾನಡು ದೊಂದಿ ಬೊಲ್ಪುಡು ನೇಮದ ಪೊರ್ಲು ತಿರ್ಲೆ. ವಾರ್ತೆದವರ ದಕ್ಷಿಣ ಕನ್ನಡ ಜಿಲ್ಲೆಡು ಹೆಲಿ ಟೂರಿಸಂ ಶುರು ಮಲ್ಪನ ಬಗೆಡು ಎಂಕ್ಲು ಚಿಂತನೆ ನಡಪಾದ ಬೇಗ ಹೆಲಿ ಟೂರಿಸಂ ಶುರು ಆಯ್ರ ಉಂಡೋದು ತಿರ್ಗಾಟ ಉದ್ಯಮ ಮಂತ್ರಿ ಸಿಪಿ ಯೋಗೇಶ್ವರ್ ಪಂತೇರು. ನವಮಂಗಳೂರು ಬಂದರ್ ಮಂಡಳಿ ಗುರುಕಾರರ ಚರ್ಚೆ ನಡಪಾದ ಅರ ಸುದ್ದಿಗಾರರ ಪಾತೇರಿಯರು. ರಾಜ್ಯದ ತಿರ್ಗಾಟ ಉದ್ಯಮಿ ಮಂತ್ರಿ ಸಿಪಿ ಯೋಗೇಶ್ವರ್ ಶುಕ್ರವಾರ ಕುಡ್ಲಾಗ ಭೇಟಿ ಕುರಿದು ಪಣಂಬೂರ್ದ ನವಮಂಗಳೂರು ಬಂದರ್ ಮಂಡಳಿಡು ಗುರುಕಾರ್ಯರು ಡಾಕ್ಟರ್ ವೆಂಕಟರಮಣ ಅಕ್ಕರಾಜರಡ ಬಂದರ್ದ ಮಾತಾ ಬುಳೆಚಿಲು ಸಮಸ್ಯೆನ ಬಗೆಟ್ ಚರ್ಚೆ ಮಲ್ತದ್ದು ಸುದ್ದಿ ಮಾಧ್ಯಮದ ಕಡೆ ಪಾತೇರಿಯರು. ಪಿದೈ ದೇಶೊಡ್ದು ಇಡೆಗೆ ತಿರ್ಗಾಟದಕ್ಲು ಬಂದಾಗ ಅಕ್ಲಿಗೆ ಉಮೇದು ಕೊರಿಯರೆ ತಿರ್ಗಾಟ ಉದ್ಯಮ ಬುಳೆವು ನಂಚ ಮಲ್ಪೆರೆ ಹೆಲಿ ಟೂರಿಸಂಗೂ ಒತ್ತು ಕೊರೋಡೊಂದು ಬಂದರ್ ಮಂಡಳಿ ಗುರುಕಾರ್ಯರು ಕೇಂಡೊಂದಿರು. ಅವೇಕ್ ಎಂಕ್ಲು ಸಾಕಾರ ಕೊರ್ಪ 100 ಕೋಟಿ ರೂಪಾಯಿ ಖರ್ಚಿದ ಮುಖ್ಯ ಮೂಜಿ ಯೋಜನೆಗೆ ದಸ್ಕತ್ ಪಾಡ್ದನೆಂದು ಮಂತ್ರಿ ಸಿಪಿ ಯೋಗೇಶ್ವರ್ ಪಂಡೇರು. ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ಇಲಾಖೆ ಅಧಿಕಾರಿಗಳು ಒಟ್ಟುಗಿತ್ತೇರು. ವಿದೇಶಿ ಪ್ರವಾಸಿಗರು ಮಂಗಳೂರಿಗೆ ಬಂದರೆ ಅವ್ರಿಗೆ ಮೂಲಭೂತವಾದಂಥ ಸೌಕರ್ಯಗಳನ್ನು ನಾವು ಏನೇನು ಕೊಡಬೇಕು, ನಾವು ಎಲ್ಲಿ ನ್ಯೂನ್ಯತೆ ಇದೆ ಯಾವ ರೀತಿ ಸರಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಗಮನವನ್ನು ಸೆಳೆದಿದ್ದಾರೆ. ಅದನ್ನು ನಮ್ಮ ಇಲಾಖೆಯಿಂದ ಪ್ರವಾಸೋದ್ಯಮವನ್ನು ಯಾವ ರೀತಿ ಪ್ರೋತ್ಸಾಹ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಒಂದಷ್ಟು ಯೋಜನೆಗಳನ್ನ ಹಾಕ್ಕೊಂಡಿದ್ದೀವಿ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ನಿಮಗೆ ತಿಳಿಸ್ತೀವಿ. ನಮ್ಗೆ ಅರ್ಥ ಆಗಿದೆ ಈ ಸಮಸ್ಯೆ ಏನಿದೆ. ಇಲ್ಲಿ ಬರ್ತಕ್ಕಂಥ ಭಾಳಷ್ಟು ವಿದೇಶಿ ಪ್ರವಾಸಿಗರಿಗೆ ಪ್ರೋತ್ಸಾಹ ಮಾಡೋ ದೃಷ್ಟಿಯಿಂದ ಪೋರ್ಟು ಒಂದಷ್ಟು ಸಹಾಯವನ್ನು ಮಾಡ್ತಾಯಿದೆ. ಅವ್ರ ಇತಿಮಿತಿನಲ್ಲಿ ಅವರು ಕೂಡ ಇಲ್ಲಿಂದ ಹೆಲಿ ಟೂರಿಸಮ್ಗೆ ಸಪೋರ್ಟ್ ಕೇಳಿದ್ದಾರೆ. ಅದಕ್ಕೆ ಪ್ರವಾಸೋದ್ಯಮ ಇಲಾಖೆಯಿಂದ ನಾವು ಸಂಪೂರ್ಣ ಸಹಕಾರವನ್ನು ಕೊಡ್ತೀವಿ. ಮತ್ತು ಅವರ ಕೆಲವು ನ್ಯೂನತೆಗಳು ಅವ್ರ ಗಮನಕ್ಕೆ ಬಂದಿದೆ. ಏನೇನು ಅವ್ರಿಗೆ ಪ್ರೋತ್ಸಾಹ ಮಾಡೋ ದೃಷ್ಟಿಯಿಂದ ಟೂರಿಸ್ಟ್ಗಳಿಗೆ ಏನೇನು ಮೂಲಭೂತ ಸೌಲಭ್ಯ ಒದಗಿಸಬೇಕು ಅಂತೇಳಿ ಅದಕ್ಕೆ ನಾವು ಗಮನ ಕೊಡ್ತೀವಿ. ಈ ಪೋರ್ಟಿಗೆ ಯಾವ ರೀತಿಯ ಫೆಸಿಲಿಟಿಗಳನ್ನು ನಾವು ರೋಡ್ ಕನೆಕ್ಟಿವಿಟಿಯಲ್ಲಿ ಮಾಡಬೇಕು, ಅದೇ ರೀತಿ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ನಾವು ಎದುರುಕಾಣುವಂಥದ್ದು ಟ್ರಕ್ ಟರ್ಮಿನಲ್ಸ್. ಅಸ್ತವ್ಯಸ್ತವಾಗಿ ಮಂಗಳೂರಿನ ಸುತ್ತಮುತ್ತ ಟ್ರಕ್ ಟರ್ಮಿನಲ್ಸ್ನ ಒಂದು ಕೊರತೆಯಿಂದಾಗಿ ಇವತ್ತು ಟರ್ಮಿನಲ್ನ ಒಂದು ಬಹಳ ಇವತ್ತು ಅಗತ್ಯ ಇದೆ ಅಂತ ಕಾಣ್ತದೆ. ಅದಕ್ಕೆ ಒಂದು ಸುಸಜ್ಜಿತವಾದ ಟ್ರಕ್ ಟರ್ಮಿನಲನ್ನು ಇವತ್ತು ನಾವು ಮಂಗಳೂರು ಮುಂಬೈ ಹೈವೇಯ ಪಕ್ಕದಲ್ಲಿ ಸುಮಾರು 50 ಎಕರೆ ಪ್ರದೇಶವನ್ನು ಈ ಒಂದು ಟರ್ಮಿನಲ್ಗಾಗಿ ನಾವು ತಗೊಳ್ಳಿದ್ದೇವೆ. ಉರ್ವಬೋಳೂರು ಶ್ರೀ ಮಾರಿಯಮ್ಮ ದೇವಸ್ಥಾನಡು ಮಾರ್ಚ್ 1 ರಡ್ಡೆಗೆ ವರ್ಷಾದಿ ಉಚ್ಚಯ ಮಹಾಪೂಜೆ ಅರ್ಚನೆ ಮಾಡಿಸಿದರು. ಆ ಲೆಕ್ಕಡು ಶುಕ್ರವಾರ ಚಂಡಿಕಾಯಾಗ ಮಹಾ ಅನುಪು ಪ್ರಸಾದ ಸೇವೆ ನಡೆತಂಡು ಊರ ಪರ ಊರ ಭಕ್ತರು ಪಾಲ್ದೆತಂದು ಶ್ರೀ ಮಾರಿಯಮ್ಮನ ಇಂಬುರಟ್ಟೊಂಡೇರು. ಉರ್ವಬೋಳೂರು ಶ್ರೀ ಮಾರಿಯಮ್ಮ ದೇವಸ್ಥಾನಡು ಪ್ರತಿಷ್ಠಿತ ವರ್ಷಾಚರಣೆ ಮಲ್ಲ ಉಚ್ಚಯ ಸೇರ್ತು ವರ್ಷಾವಧಿ ಮಹಾಪೂಜೆ ಮಾರ್ಚ್ 1 ರಡ್ಡೆಗೆ ನಡಪೆರೆ ಉಂಡು. ಆ ಲೆಕ್ಕುಡು ಶುಕ್ರವಾರ ಚಂಡಿಕಾಯಾಗ ಧಾರ್ಮಿಕ ಸಭೆ ಅಟ್ಟಣೆ ಮಲ್ದಿತ್ತೆರು. ಕೊಡಿಕಲ್ ಸುಬ್ರಹ್ಮಣ್ಯ ತಂತ್ರಿಯರ್ನ ಪೌರೋಹಿತ್ಯಡು ಚಂಡಿಕಾಯಾಗದ ಧಾರ್ಮಿಕ ಕಾರ್ಯಲು ಸುರುವಾದ ಅಕ್ಕೇರಿಗೂ ಪೂರ್ಣಾಹುತಿ ನಡಪಾಯರು. ಕುಡ್ಲ 7 ಪಟ್ಲ ಮೊಗವೀರ ಸಂಯುಕ್ತ ಸಭಾದ ಗುರುಕಾರ್ಯರು ಯಶವಂತ್ ಪಿ ಮೆಂಡನ್ ಮುಕ್ತಸಿರರು ಧಾರ್ಮಿಕ ಸಭೆಗೆ ಬತ್ತನ ಬಿನ್ನೆರು ಊರ ಪರವೂರ ಭಕ್ತರು ಪಾಲುದೆತೊಂದು ದೇವರ್ನ ಇಂಬುನಟ್ಟೊಂಡೇರು. ಮಧ್ಯಾಹ್ನ ಶ್ರೀ ಮಾರಿಯಮ್ಮಗ ಸರ್ವಾಲಂಕಾರ ಪೂಜೆ ಮಹಾಪೂಜೆ ಮಲ್ತದು ಭಕ್ತರಿಗೂ ತೀರ್ಥ ಪುರಸಾದ ಕೊರಿಯರು. ಮಹಾಪೂಜೆರ್ದು ಬೊಕ್ಕ ಭಕ್ತರಿಗೂ ನುಪ್ಪು ಪುರಸಾದ ಸೇವೆ ಅಟ್ಟಣೆ ಆದಿತ್ತಂಡ ಮಂಗಳೂರು ಕರ್ನಾಟಕ ಪರ್ಸೀನ್ ಮೀನುಗಾರರನ ಸಂಘ ಬಂದರು ಮೊಕಲಿನ ಸೇವೆಯಾದ ವರ್ಷಲ ಈ ಧಾರ್ಮಿಕ ಕಾರ್ಯ ನಡತೊಂದುಪ್ಪುಂಡು.
ಸ್ವರಾಜ್ ಮೈದಾನ್ ಕೈತಲ್ ಕಟ್ಟದನ ಸ್ಕೌಟ್ ಅಂಡ್ ಗೈಡ್ಸ್ ಭವನ ಮಾಜಿ ಮಂತ್ರಿ ಕೆ ಅಮರನಾಥ್ ಶೆಟ್ಟಿ ಸಭಾಂಗಣದ ಉದಿಪನಲ್ಲಿ ಫೆಬ್ರವರಿ 27க்கு ಕಾಂಡೆ 10 ಗಂಟೆಗೆ ನಡಪುಣಂದು ಆಳ್ವಾಸ್ ಬರವು ಸಂಸ್ಥೆನ ಗುರುಕಾರ್ಯರು ಡಾಕ್ಟರ್ ಮೋಹನ ಆಳ್ವೇರು ಪಂತೇರು ಅರ ಸುದ್ದಿಕೋಟುಡು ಈ ಬಗೆಟ್ ಮಾಹಿತಿ ಕೊರಿಯರು. ಬೆತ್ರದ ಆಳ್ವಾಸ್ ಬರವು ಸಂಸ್ಥೆಲಿನ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವೇರು ಸುದ್ದಿಗಾರರಿಡ ಪಾತಿರ್ದು ಸ್ಕೌಟ್ ಅಂಡ್ ಗೈಡ್ ಭವನ ಬೊಕ್ಕ ಕೆ ಅಮರನಾಥ ಶೆಟ್ಟಿ ಸಭಾಂಗಣ ಲೋಕಾರ್ಪಣದ ಬಗೆಟ್ ಇವರ ಕೊರಿಯರು. ಬೆತ್ರ ಸ್ವರಾಜ್ಯ ಮೈದಾನ ಕೈತಲು ಸ್ಕೌಟ್ ಅಂಡ್ ಗೈಡ್ಸ್ ಭವನ ಕಟ್ಟದುಂಡು ಅವು ಬೊಕ್ಕ ಸಭಾಂಗಣ ಫೆಬ್ರವರಿ 27க்கு ಕಾಂಡೆ 10க்கு ಲೋಕಾರ್ಪಣೆ ಆಪುಂಡು 1 ಎಕರೆ ಜಾಗೆಡು ಈ ಭವನ ಆತಂಡು ಮುಖ್ಯ ಸಭಾಂಗಣುಡು ಮುಂಡ್ರದ ಗುತ್ತು ಕೆ ಅಮರನಾಥ ಶೆಟ್ಟಿ ಸಭಾಂಗಣಾದು ಪುದರದಿತ್ತಂಡು ಬೆತ್ರಡ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕಾರ್ಯೋಳಿಗೂ ಕೇಂದ್ರವಾದ ಶೈಕ್ಷಣಿಕ ಸಾಂಸ್ಕೃತಿಕ ಕಾರ್ಯೋಳಿಗೂ ಉಮೇದು ಕೊರಿಯರೆ ಮಾದರಿ ಕಟ್ಟಣ ಆದು ಈ ಭವನ ಕಟ್ಟುತಂಡು ಪಂದು ಆರ್ಪಂಡೆರು. ಸಾರತ 200 ಜನ ಕುಲ್ಲುನ ವ್ಯವಸ್ಥೆ 400 ಜನ ಕುಲ್ಲುನ ಕುಡ ರಡ್ಡ್ ಸಭಾಭವನ ಮೂಜಿ ಕಿನ್ಯ ಸಭಾಂಗಣ ಬಿನ್ನರಿಗೂ ಇಲ್ಲು ಸಜ್ಜಿದ ಪಾಕಶಾಲೆ ಒರ 750 ಜನ ಕುಲ್ಲುದು ಉಣ್ಪುನ ಭೋಜನ ಶಾಲೆ ಬೊಕ್ಕ ಕಾರ್ಯಾಲಯ ಇಂಚ 16 ಕೋಟಿ ರೂಪಾಯಿ ಖರ್ಚಿಡು ಭವನ ಆತಂಡ ಡಾಕ್ಟರ್ ವೀರೇಂದ್ರ ಹೆಗಡೆ ಲೋಕಾರ್ಪಣೆ ಮಲ್ಪುರೆಂದು ಡಾಕ್ಟರ್ ಎಂ ಮೋಹನ್ ಆಳ್ವೇರ್ ಪಂಡೆರು. ಮುಂಡ್ರದ ಗೊತ್ತು ಕೆ ಅಮರನಾಥ್ ಶೆಟ್ಟಿ ಅವರ ಸಭಾಂಗಣದ ಉದ್ಘಾಟನೆ ಈ ತಿಂಗಳು ಶನಿವಾರ 27ನೇ ತಾರೀಕಿನ ದಿವಸ 10 ಗಂಟೆಗೆ ಸರಿಯಾಗಿ ಮೂಡುಬಿದ್ರೆಯಲ್ಲಿ ನಡೆಯಲಿಕ್ಕಿದೆ. ಮುಖ್ಯವಾಗಿ ಈ ಇಡೀ ಇದಕ್ಕೆ ಹೆಸರನ್ನು ಕನ್ನಡ ಸ್ಕೌಟ್ ಗೈಡ್ ಕನ್ನಡ ಭವನ ಎಂಬ ಹೆಸರನ್ನು ಇಟ್ಟುಕೊಂಡು ಸುಮಾರು 1 ಎಕರೆ ವಿಸ್ತೀರ್ಣದಲ್ಲಿ ಒಳಗೊಂಡ 1 ಲಕ್ಷ ಸ್ಕ್ವೇರ್ ಫೀಟ್ಗಿಂತ ಹೆಚ್ಚು ಇರುವಂಥ ಇಡೀ ಒಂದು ಆ ಬಿಲ್ಡಿಂಗ್. ಇದರಲ್ಲಿ ಮುಖ್ಯವಾಗಿ 1200 ಜನ ಕೂತ್ಕೊಳ್ಳುವಂಥ ಒಂದು ಮುಖ್ಯ ಸಭಾಂಗಣ, ಆಮೇಲೆ 450 ಆಸನ ಇರುವಂಥ 2 ಕಿರು ಸಭಾಭವನ, ಇನ್ನು 200 ಜನ ಕೂತ್ಕೊಳ್ಳುವ ಇನ್ನೂ 2 ಕಿರು ಸಭಾಂಗಣ, ಇದರ ಜೊತೆ ಅತಿಥಿಗೃಹ ಒಂದು 6 ಜನ ಕೂತ್ಕೊಳ್ಳುವ 5 ಅತಿಥಿಗೃಹದ ಕೊಠಡಿಗಳು, ಸುಸಜ್ಜಿತವಾದಂಥ 6000 ಸ್ಕ್ವೇರ್ ಫೀಟ್ ಇರುವಂಥ ಪಾಕಶಾಲೆ, 750 ಜನ ಕುಳಿತು ಊಟ ಮಾಡುವಂಥ ಭೋಜನ ಶಾಲೆ, ಹೀಗೆ ಎಲ್ಲ ಇರುವಂಥ ಒಂದು ಭಾಳ ಸುಸಜ್ಜಿತವಾದಂಥ ಒಂದು ಸಭಾಂಗಣ. ಇದನ್ನು ಬಹಳ ಮುಖ್ಯವಾಗಿ ಮದುವೆ ಹರಿದಿನಗಳಿಗೆ, ಮದುವೆ ಹಬ್ಬಗಳಿಗೆ, ಅದೇ ರೀತಿ ಇವತ್ತು ಸಾಂಸ್ಕೃತಿಕವಾದಂಥ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಬೇಕಾದಷ್ಟು ಮಕ್ಕಳಿಗೆ ಸಂಬಂಧಪಟ್ಟಂಥ ಕ್ಯಾಂಪ್ಗಳನ್ನು ಮಾಡಲಿಕ್ಕೆ ಎಲ್ಲ ಇದನ್ನು ಭಾಳ ಚಂದ ರೀತಿಯಲ್ಲಿ ಇದನ್ನು ಜೋಡಣೆ ಮಾಡಿಕೊಂಡಿದ್ದೇವೆ. ಇದರ ಉದ್ಘಾಟನೆ ಮಾಡಲಿಕ್ಕೆ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಬರಲಿಕ್ಕಿದ್ದಾರೆ. ಮೂಡುಬಿದ್ರೆಯ ಪರಮಪೂಜ್ಯ ಸ್ವಾಮೀಜಿಯವರು ಚಾರುಕೀರ್ತಿ ಪಂಡಿತಾಚಾರ್ಯ ಅವರಿಯ ಮಹಾಸ್ವಾಮಿಯವರು ಬಂದು ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ಭಾರತ್ ಸ್ಕೌಟ್ ಗೈಡ್ಸ್ನ ರಾಜ್ಯ ಮುಕ್ತ ಆಯುಕ್ತರಾದ ಶ್ರೀ PGR ಸಿಂಧ್ಯರ್ ಅವರು ಬರ್ತಾರೆ. ಇವತ್ತು ಕುಲಪತಿಗಳಾದಂಥ ಡಾಕ್ಟರ್ ವಿನಯ್ ಹೆಗ್ಡೆ ಅವರು ಬರುವವರಿದ್ದಾರೆ. ನಮ್ಮ ಸ್ಥಳೀಯ ಶಾಸಕರು ಶ್ರೀ ಉಮನಾಥ್ ಕೋಟ್ಯಾನ್ ಅವರು ಅಧ್ಯಕ್ಷ ವಹಿಸಿಕೊಳ್ಳಲಿಕ್ಕಿದ್ದಾರೆ. ದೇಶದ ಮಾಮಲ್ಲ ಉದ್ಯಮಿ ಮುಖೇಶ್ ಅಂಬಾನಿಯರ್ನ ಇಲ್ಲದ ಕೈತಲು ಬಾಂಬ್ ದಂಚ ಪುಡಪುನ ಸಾಧನ ಇತ್ತಿನ ಕಾರು ಒಂಜಿ ತೋಜಿದಿತ್ತಡು. ಬಾಂಬ್ ನಿಗ್ರಹ ದಳ ಪೊಲೀಸರ ಜಾಗೆಗೆ ಬತ್ತದು ಕಾರದ ಉಲೈ ಇರುವ ಜಿಲಿಟಿನ್ ಕಡಿಲೆನ್ ನಾಡ್ಪತ್ತದೇರು. ಭಾರತದ ಮಲ್ಲ ಉದ್ಯಮಿ ಮುಖೇಶ್ ಅಂಬಾನಿಯರ್ನ ಬೊಂಬೈ ಇಲ್ಲದ ಕೈತಲು ಪುಡವನ ವಸ್ತುಳನ್ನು ದಿಂಜಾದಿತ್ತಿನ ಗಾಡಿ ಒಂಜಿ ತೋಜಿದಂಡು ಪೊಲೀಸರು ಮಾಹಿತಿ ತೆರೆದು ತನಿಖೆ ಸುರುಪತ್ತದೇರು. ಬೊಂಬೈ ನಗರ ಪೊಟಾರ್ ಮಾರ್ಗಡುಪುನ ಇಲ್ಲದ ಕೈತಲು ಮಹೀಂದ್ರ ಸ್ಕಾರ್ಪಿಯೋ ಗಾಡಿ ಒಂಜಿ ಮಸ್ತ್ ಪೊರ್ತು ಉಂತುದನೇನು ಅಂಬಾನಿಯರ್ನ ಭದ್ರತೆ ಬೇಲೆ ದಕ್ಕಲು ತೂತೇರು. ಅಪಗನೆ ಮುಂಬೈ ಪೊಲೀಸರಿಗೂ ಮಾಹಿತಿ ಕೊಡ್ತೇರು. ಜಾಗಿಗೆ ಬತ್ತಿನ ಪೊಲೀಸರು ಬಾಂಬ್ ನಿಗ್ರಹ ದಳಕ್ಕುಲ ಫೋನ್ ಮಲ್ತದು ಲೆಪ್ಪಾದಿರು. ಕಾರ್ದ ಉಲಾಯಿ ಸರಿಯಾದ ತೂನಗ ಅವೆಟ್ಟು ಇರುವ ಜಿಲೆಟಿನ್ ಕಡ್ಡಿಲು ತೋಜುತ್ತದ್ದು. ಇನ್ನೇನು ಪುಡವನ ಕಾರ್ಯಗೂ ಗಲಸ್ವೆರು ಪಂದು ಅಧಿಕಾರಿಲು ತೆರಿಪಾದರು. ಪೊಲೀಸ್ ಶ್ವಾನದಳ ತರ್ಪುಡಾದ ಮುಕ್ಕಲ್ತೆ ದೆಪ್ಪಾದು ತನಿಖೆ ನಡಪಾದಿರು. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿದ ನಿರಟು ಮಾರ್ಚ್ 5ಕ್ಕೆ ಕೂಡ್ಲದಾಪುರ ಭವನಡು ಕರೆದುಪೋಯಿನ ಹಿರಿಯ ಕವಿ ಸಾಹಿತಿ ಸ್ವಾತಂತ್ರ್ಯ ಹೋರಾಟಗಾರರು BM ಇದಿನಬ್ಬೀರ್ನ ಜನ್ಮ ಶತಮಾನೋತ್ಸವ ಅಟ್ಟಣೆ ಮಲ್ತದ ಅಂದು ಅಕಾಡೆಮಿ ಗುರುಕಾರ್ಯರು ರಹೀಂ ಉಚ್ಚಿಲ್ ಪಂತೇರು ಆರ ಸುದ್ದಿ ಪುಟ್ಟುಡು ಪಾತಿರ್ದು ವಿವರ ಕೊರಿಯರು. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ವತಿರ್ದು ಮಾಜಿ ಶಾಸಕರು ಹಿರಿಯ
ಕವಿ, ಸಾಹಿತಿ, ಸ್ವಾತಂತ್ರ್ಯ ಹೋರಾಟಗಾರರು BM ಇದೀನಬ್ಬ ಜನ್ಮ ಶತಮಾನೋತ್ಸವ ಮಾರ್ಚ್ 5 ಕುಡ್ಲದ ಪುರಭವನಡು ನಡಪೆರವುಂಡು. BM ಇದೀನಬ್ಬೆರ್ನ ನೆಂಪುಗಾದು ಜನ್ಮ ಶತಮಾನೋತ್ಸವ ಕಾರ್ಯಕ್ರಮಟು ಕಲೆ, ಸಂಸ್ಕೃತಿ, ನಾಡು ನುಡಿ, ಸೇವೆ ಸಂದಾವೊಂದುಪ್ಪುನ ಆಳ್ವ ಸಮೂಹ ಬರವು ಸಂಸ್ಥೆಳೆದ ಗುರುಕಾರ್ಯರು ಡಾಕ್ಟರ್ ಮೋಹನ್ ಆಳ್ವೆರೆಗ್ BM ಇದೀನಬ್ಬ ಮರ್ಯಾದೆ ಪ್ರಶಸ್ತಿನ ಅಕಾಡೆಮಿ ಕೊರ್ಪುಂಡು. ಪ್ರಶಸ್ತಿ 10,000 ರೂಪಾಯಿ ನೆಂಪುದ ಕಾಣಿಕೆ ಪ್ರಶಸ್ತಿ ಫಲಕ ಸೇರ್ದುಂಡು. ಮಧ್ಯಾಹ್ನದ ಬೊಕ್ಕ 3 ಗಂಟೆಗೆ ನಡಪುನ ಉದೀಪನ ಕಾರ್ಯಕ್ರಮನು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಕೋಟಾ ಶ್ರೀನಿವಾಸ್ ಪೂಜಾರಿ ಉದೀಪನ ಮಲ್ಪೇರು. ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು S ನಾಗಾಭರಣ ಪ್ರಶಸ್ತಿ ಕೊರ್ಪೇರು ಪಂದು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿದ ಗುರುಕಾರ್ಯರು ರಹೀಂ ಉಚ್ಚಿಲ ಪಂಡೇರು. ಒಂದುವೆ ಪೊರ್ತುಡು ಇದೀನಬ್ಬೆರ್ನ ಜೋಕುಲೆಗ್ ಶಾಸಕರು UT ಖಾದರ್ ತಮ್ಮನದ ಮರ್ಯಾದೆ ಮಲ್ಪೇರು. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕೋರ ಇದೀನಬ್ಬೆರ್ನ ನೆಂಪುದ ಭಾಷಣ ಮಲ್ಪೇರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಗುರುಕಾರ್ಯರು ದಯಾನಂದ ಕತ್ತಲ್ಸಾರ್, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ರಾಜ್ಯ ಗುರುಕಾರ್ಯರು ಹರಿಕೃಷ್ಣ ಪುನರೂರು, ಉಳ್ಳಾಲ ಸೈಯದ್ ಮದನಿ ದರ್ಗಾದ ಗುರುಕಾರ್ಯರು ಅಬ್ದುಲ್ ರಶೀದ್, ಮಾಜಿ ಶಾಸಕರು ಮೊಯ್ದೀನ್ ಬಾವಾ, ಮಲ್ಲ ಪಿನ್ನೆರಾದ ಪಾಲ್ದೆತ್ತುನ್ವೇರು. ಬಯ್ಯ ಆಚರೆರ್ದು ಅಬ್ದುಲ್ ಸಮದ್ ಬೊಕ್ಕ ಕೂಟೊಡ್ದು ಬ್ಯಾರಿ ಸಂಗೀತ ರಸಮಂಜರಿ ಅಟ್ಟಣಿ ಮಲ್ತದಂಡು ಪಂದು ರಹೀಂ ಉಚ್ಚಿಲ ತಿರಿಪಾಯರು. ಕಾನೂನು ಮೀರ್ದು ಅಕ್ರಮ ಬಂಗಾರ ಸಾಗವನ ಮಾರಾಟ ಹೆಚ್ಚೊಂದುಂಡು. ಬೇತೆ ಬೇತೆ ರಾಜ್ಯಲಡಿ ಇಂಚಿನ ಸಂಗತಿ ನಡೆತೊಂದುಂಡು. ಕೇರಳಡು ನೇತ್ರಾವತಿ ಎಕ್ಸ್ಪ್ರೆಸ್ ರೈಲ್ ಅಪರಾಧ ಗುಪ್ತಚರ ದಳ ಬೊಕ್ಕ RPF ವಿಶೇಷ ಕೂಟ ರಾಜಸ್ಥಾನದ ಒರಿಯನ್ ಪತ್ತದ 2 ಕೋಟಿ ಲಕ್ಷ ರೂಪಾಯಿ ಬಿಲೆತ್ತ ಬಂಗಾರ ಸ್ವಾಧೀನೊಂದೆ ತಂದಿರು. ಒವ್ವೇ ರೀತಿದ ದಾಖಲೆದಂತೆ ಕಾನೂನು ಮೀರ್ದು ಕರ್ನಾಟಕ ರಾಜ್ಯ ಸೇರ್ನಂಚ ಬೇತೆ ಬೇತೆ ರಾಜ್ಯೊಳೇಡು ಇಂಚಿಪ ಬಂಗಾರ ಸಾಗಾವನ ಕೇಸ್ ಹೆಚ್ಚೊಂದುಂಡು. ಲಕ್ಷ ಲಕ್ಷ ಕೋಟಿಗಟ್ಲೆ ರೂಪಾಯಿದ ಬಂಗಾರನ ಕಸ್ಟಮ್ಸ್ ಅಧಿಕಾರಿಲು ಸ್ವಾಧೀನಗದೆ ತೊಂದುಲ್ಲೇರು. ಕೇರಳ ರಾಜ್ಯಡು ಬಂಗಾರ ಕಳ್ವೆ ಸಾಗಾಟ ಮಲ್ತೊಂದಿತ್ತಿನ ರಾಜಸ್ಥಾನ ಮೂಲದಾಯನ ಬಂಧನ ಮಲ್ತದುಂಡು. ಗುರುವಾರ ನೇತ್ರಾವತಿ ಎಕ್ಸ್ಪ್ರೆಸ್ ರೈಲಿಡು ಅಪರಾಧ ಗುಪ್ತಚರ ದಳ ಬೊಕ್ಕ RPF ಇಸೆಸ ಕೂಟ ತನಿಖೆ ಮಲ್ತೊಂದುಪ್ಪುನಗ 4.2 ಕಿಲ ಬಂಗಾರ ಪದ್ದೈಲೇನು ಕಳ್ವೆ ಸಾಗಾಟ ಮಲ್ಪುನ ಗೊತ್ತಾತುಂಡು. ರಾಜಸ್ಥಾನ ಮೂಲದ ರಮೇಶ್ ಸಿಂಗ್ ರಜಾವತ್ ಪನ್ಪುನ 28 ವರ್ಷ ಪ್ರಾಯದ ಜವನನು ಅಧಿಕಾರಿಲು ಬಂಧನ ಮಲ್ತದರು. ಅಯರ್ದು 2 ಕೋಟಿ ಲಕ್ಷ ರೂಪಾಯಿದ ಬಿಲೆತ ಬಂಗಾರ ಸ್ವಾಧೀನವುದೇ ತೊಂದರು. ಎಡ್ಡೆ ಗುಣಮಟ್ಟದ ಈ ಬಂಗಾರನ ಸರಕು ಬೊಕ್ಕ ಸೇವಾ ತೆರಿಗೆ ತನಿಖಾ ವಿಭಾಗಗೂ ಕೈಪಗತ್ತಿದರು. ವಡಗರ ಕೋಯಿಕೋಡು ನಡುಟು ಸಂಚಾರ ಮಲ್ಪುನ ಪಗ ಆರೋಪಿನ ಬಂಧನ ಆತಂಡು. ನನ್ನ ಮಿತ್ತಗ್ ರೈಲಿಡ್ ಬಂಗಾರ ಸಾಗಾನಗ ತಿಕ್ಕಲ್ದು ಬೋರ್ಂಡ ಕಠಿಣ ಕಾನೂನು ಕ್ರಮ ದೆತ್ತುನುವ ಪಂದು RPF ಅಧಿಕಾರಿಲು ಜಾಗ್ರತೆ ಪಂತೆರು. ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ನಿರಟು ಮೆರುಗು 2021 ಕಾರ್ಯಕ್ರಮ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲರಿಗೆ ಬ್ರಹ್ಮಶ್ರೀ ಪ್ರಶಸ್ತಿ ಕೊರಪುನ ಲೇಸು ಫೆಬ್ರವರಿ 28 ತೊಕ್ಕೊಟ್ಟು ಅಂಬಿಕಾ ರೋಡ್ದ ಗಟ್ಟಿ ಸಮಾಜ ಭವನ ನಡಪೆರವುಂಡು. ವೇದಿಕೆದ ಗುರುಕಾರ್ಯರು ಕರ್ನಾಟಕ ರಾಜ್ಯ ಪಿರವರಿದಿನ ವರ್ಗೊಳಿನ ಆಯೋಗದ ನಿರ್ದೇಶಕರು KT ಸುವರ್ಣ ಪಂತೇರು. ತೊಕ್ಕೋಟದ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಆಫೀಸಿಡು ಗುರುವಾರ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಉಳ್ಳಾಲ ಕೇಂದ್ರ ಸಮಿತಿದ ಗುರುಕಾರ್ಯರು KT ಸುವರ್ಣ ಸುದ್ದಿಕೋಟುಡು ಪಾತಿರ್ದು ವೇದಿಕೆ ಕುರುಪುನ ಬ್ರಹ್ಮಶ್ರೀ ಪ್ರಶಸ್ತಿಗೂ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ಗೆ ಅಜತದುಂಡು. ಫೆಬ್ರವರಿ 28 ಐತಾರ ತೊಕ್ಕೋಟು ಅಂಬಿಕಾ ರೋಡ್ ಗಟ್ಟಿ ಸಮಾಜ ಭವನಡು ನಡುಪುನಂಚಿನ ವೇದಿಕೆದ ಮೆರುಗು ಕಾರ್ಯಕ್ರಮಟು ಪ್ರಶಸ್ತಿ ಕೊರುಪುಡೊಂದು ಪಂಡೇರು. ಆನಿಕಾಂಡೆ ಮೆರುಗು 2021 ಬಿರ್ಸೆರಿನ ಸಾಧಿನೆಯನ್ನು ತೋಚಾವುನ ಹೊಸ್ತಿಲು ಕಾರ್ಯಕ್ರಮಟು ನಲಿಕೆ ಪಂತ ಆಯುಷ್ಮಾನ್ ಕಾರ್ಡ್ ಬೊಕ್ಕ ಕಲ್ಪುನ ಜೋಕುಲೆಗ್ ಶಾಲೆಗ್ ಕಟ್ಟುನ ಕಾಸು ಒದಗಾವುನ ಕಾರ್ಯಕ್ರಮ ನಡಪುಂಡು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ತೀರ್ಥ ಮಟ್ಟದ ಕಾರ್ಯಕರ್ತರಾದ ಮಿತ್ತ ಮಟ್ಟಗು ಏರ್ನ ಮಲ್ಲ ಸಾಧನೆ ಮಲ್ತನ ನಳಿನ್ ಕುಮಾರ್ ಕಟೀಲರಿಗೆ ಬ್ರಹ್ಮಶ್ರೀ ಪ್ರಶಸ್ತಿ ಕೊರ್ಪುಂಡು 6 ಕಾರ್ಯಕ್ರಮ ಉದಿಪ್ಪನ ಮಲ್ಪೆರು. ಮಂತ್ರಿ ಕೋಟಾ ಶ್ರೀನಿವಾಸ್ ಪೂಜಾರಿ ಆಯುಷ್ಮಾನ್ ಕಾರ್ಡ್ ಪಟ್ಟುವೆರು ಅಖಿಲ ಭಾರತ ಬಿರುವೇರಿ ಸಂಘದ ಗುರುಕಾರ್ಯರು ನವೀನ್ ಚಂದ್ರ ಡಿ ಸುವರ್ಣರು ಗುರುಕಾರ್ಮೆ ವಹಿಸುವೆರೆಂದು KT ಸುವರ್ಣ ಪಂಡೇರು. ಪ್ರಧಾನ ಕಾರ್ಯಾಂತಿರು ಜೀವನ್ ಕುಮಾರ್ ತೊಕ್ಕೋಟ್ ಪಾತಿರ್ದು ಮೆರುಗು ಕಾರ್ಯಕ್ರಮಟು ಮಾತಾ ಸಮಾಜದ ಕಲ್ಲ ಜೂನಿಯರ್ ಬೊಕ್ಕ ಸೀನಿಯರ್ ವಿಭಾಗಡು ಜನಪದ ಬೊಕ್ಕ ಭಕ್ತಿಗೀತೆ ನಲಿಕೆ ಪಂಥ ದಿವೊಂದ. ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಸುತ್ತದ 14 ಗ್ರಾಮ ನಡೆದ ಜೊತೆನ ಬಿರ್ಸೆರು ಪಂಥಡು ಪಾಲ್ದೆತ್ತುನ್ವೆರು. ಗೆದ್ದನಕ್ಲೆಗೂ ವಂಚನೆ ರಟ್ಟನೆ ಮೋಜನೆ ಇನಾಮು ಬೊಕ್ಕ ಪಣವು ಇನಾಮು ಕೊರ್ಪುಂಡು. ಕೊರೋನಾ ಕಾರಣ ಕರಿನ ವರ್ಷ ಕಲ್ಪಾಯರೆ ದತ್ತುದೆತೊನ್ನ ಕೆಲಸ ನಡತದಿಜ್ಜಿ
ಅಂಚಾದ ಈ ಸರ್ತಿ ದತ್ತದತೊನ್ನ ಜೋಕ್ಲೆಗ್ ಶಾಲೆಗ್ ಕಟ್ಟುನ ಪಣವು ಒದಗಾವಡೊಂದು ಪಂಡೇರು. ಅವರ ಒಂದು ಸಾಧನೆಯ ಅವರ ಒಂದು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಧಾರ್ಮಿಕವಾಗಿರ್ತಕ್ಕಂಥದ್ದು, ಸಾಮಾಜಿಕವಾಗಿರ್ತಕ್ಕಂಥವರ ಕೆಲಸದ ಆ ಒಂದು ಸಾಧನೆಗೋಸ್ಕರ ಬ್ರಹ್ಮಶ್ರೀ ಬಿಲ್ಲವರಿಗೆ ಈ ವರ್ಷ ಬ್ರಹ್ಮಶ್ರೀ ಪ್ರಶಸ್ತಿಯನ್ನು ಅವರಿಗೆ ಈ ಒಂದು ಮೆರುಗು 2021 ಕಾರ್ಯಕ್ರಮದ ಆ ಸಭಾ ಕಾರ್ಯಕ್ರಮದಲ್ಲಿ ನಾವು ನೀಡಲಿಕ್ಕಿದ್ದೇವೆ. ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಕೂಡ ನಳಿನ್ ಕುಮಾರ್ ಕಟೀಲ್ ರವರು ಮಾಡಲಿಕ್ಕಿದ್ದಾರೆ. ಕಾರ್ಯಕ್ರಮದಲ್ಲಿ ಆಯುಷ್ಮಾನ್ ಕಾರ್ಡ್ ವಿತರಣೆಯನ್ನು ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಾಡಲಿಕ್ಕಿದ್ದಾರೆ. ಅಧ್ಯಕ್ಷತೆಯನ್ನು ಅಖಿಲ ಭಾರತ ಬಿಲ್ಲವರ ಯೂನಿಯನ್ನ ಅಧ್ಯಕ್ಷರಾಗಿರ್ತಕ್ಕಂಥ ನವೀನ್ ಚಂದ್ರ ಡಿ ಸುವರ್ಣ ಇವರು ವಹಿಸಲಿಕ್ಕಿದ್ದಾರೆ. ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಕಾರ್ಯಗುರಿಕಾರ್ಯರು ಸತೀಶ್ ಕರ್ಕೆರ, ಕೋಶಾಧಿಕಾರಿ ಲಕ್ಷ್ಮಣ್ ಪೂಜಾರಿ, ದತ್ ಸಂಚಾಲಕರು ಆನಂದ್ ಕೆ, ಮಾಧ್ಯಮ ಕಾರ್ಯಂತಿರು ಹರೀಶ್ ಆಮ್ಲಮೊಗರು, ಪ್ರಧಾನ ಸಂಘಟನಾ ಕಾರ್ಯಂತಿರು ಗೋಪಿನಾಥ್ ಬಗಂಬಿಲ, ಗೊಬ್ಬು ಕಾರ್ಯಾಂತಿರು ಭಗವಾನ್ ದಾಸ್ ಸುದ್ದಿಕೋಟುಡಿತ್ತೇರು. ಶಕ್ತಿ ಎಜುಕೇಷನಲ್ ಟ್ರಸ್ಟ್ ಶಕ್ತಿನಗರದ ನೀರಿಟ್ಟು ನೀಂದು ನಕ್ಕಿದು ಬೊಕ್ಕ ಸಭಾಂಗಣ ಕಟ್ಟದಿತ್ತದು ಅವೈತ ಉದಿಪನ ಕಾರ್ಯಕ್ರಮ ಫೆಬ್ರವರಿ 27 ಅಟೆಂಡ್ ಮಾಡ್ತದನಂದು ಟ್ರಸ್ಟ್ದ ಕಾರ್ಯಂತಿರು ಸಂಜಿತ್ ನಾಯಕ್ ಬಂತಿರು. ಆರು ಸುದ್ದಿಕೂಟೋಡು ಈ ಬಗ್ಗೆ ಮಾಹಿತಿ ಕೊಡ್ತೀರು. ಕುಡ್ಲ ಶಕ್ತಿನಗರದ ಶಕ್ತಿ ಬರವು ಸಮೂಹ ಸಂಸ್ಥೆನ ಕಾರ್ಯಂತಿರು ಸಂಜಿತ್ ನಾಯಕ್ ಶುಕ್ರವಾರ ಸುದ್ದಿ ಮಾಧ್ಯಮದ ಕಡಪಾತಿರ್ದು ಫೆಬ್ರವರಿ 27 நடப்புன பொச நீந்துன கேதுபக்க சபாங்கண உதிப்பன பகிட்டு விவர குறியீரு. ಶಕ್ತಿ ಕ್ಯಾಂಪಸ್ಡ್ ಸರೋಶ್ ಮೆಮೋರಿಯಲ್ ನೀಂದುನ ಕೆದು ಕಟ್ಟದಂಡು ಅವಿನ ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕಾರ್ಪಣೆ ಮಲ್ಪೇರು ಹೊಸ ರೇಷ್ಮೆ ಮೆಮೋರಿಯಲ್ ಸಭಾಂಗಣ ಬರವು ಖಾತೆ ಮಂತ್ರಿ ಸುರೇಶ್ ಕುಮಾರ್ನ ಕೈಟ್ ಉದಿಪನ ಆಪಂಡು ಕರ್ನಾಟಕ ಬ್ಯಾಂಕ್ ಆಡಳಿತ ನಿರ್ದೇಶಕರು ಮಹಾಬಲೇಶ್ವರ MS ಗುರ್ಕಾರ್ಮೆ ವಹಿಸೋಣ್ವೇರು. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್, ಬೆಳಗಾವಿ ಶಾಸಕರು ಅರುಣ್ ಕುಮಾರ್ ಶಹಾಪುರ, ಶಾಸಕರು ವೇದವ್ಯಾಸ್ ಕಾಮತ್, ಕಾರ್ಪೊರೇಟರ್ ವನಿತಾ ಪ್ರಸಾದ್ ಪಾಲ್ದಿತುನ್ವೇರೆಂದು ಸಂಜಿತ್ ನಾಯಕ್ ತೆರಿಪಾಯರು. Take pleasure in cordially inviting you for the inauguration ceremony on 27th of February 2021 Saturday of our auditorium and swimming pool. The Reshma Memorial Auditorium will be inaugurated by Minister Shri Suresh Kumar in the morning, and the swimming pool, Sarosh Memorial Swimming Pool, will be inaugurated by Shri Gopal Huzur, retired IPS, who is the President of Karnataka Swimming Association. And the function will be presided over by MS Mahabaleshwara, who is the head of Karnataka Bank. We take pleasure in inviting you and to attend the function as well as witness the two new infrastructure we have created, which is of international standard. ನಮ್ಮ ಕೂಡ ಟಾಕೀಸ್ ಹೊಸ ಸಿನಿಮಾ ಚಾನೆಲ್ ನಿಕ್ಲಿನ ಕೈತಲು ಬರಂದುಂಡು. ನನ್ನ 7 ದಿನ ಮಗಂಡ ತುಳು ಸಿನಿಮಾ TV ಚಾನೆಲ್ ಇಲ್ಲಡ ಕುಲ್ಲೊಂದಿ ತೂಲಿ ಐತರ ಮೂಜಿ ಪ್ರದರ್ಶನದಂಚ 16 ಸರ್ತಿ ಹೊಸ ತುಳು ಸಿನಿಮಾನು ಬಜ್ಜಿ 120 ರೂಪಾಯಿಗೆ ತೂದು ಖುಷಿ ಪಡೆಯುವುದು. ನಮ್ಮ ಕುಡ್ಲ ವಾಹಿನಿದ ನಮ್ಮ ಕುಡ್ಲ ಟಾಕೀಸ್ ಪಂಪನ ಹೊಸ ಚಾನಲ್ ಅನ್ನು ಪೊಲಬು ಮಲ್ತದಿತ್ತದು ತುಳು ಸಿನಿಮಾ ಮೆಚ್ಚಿನಕಲು ಕುಟುಂಬ ಸೇರ್ದು ಸಿನಿಮಾ ತುಯರೆ ಎಡ್ಡೆ ಅವಕಾಶ ಮಲ್ತು ಕೊಡ್ತುಂಡು. ದೇಶಡೋರ್ಮೆಡು ಕೊರೋನಾ ಮಾಮಾರಿ ನನಲ ತಗದಜಿ ಅಂಚಾದು ಸಿನಿಮಾ ಅಭಿಮಾನಿಲು ಸಿನಿಮಾ ಟಾಕೀಸ್ ಲೆಗ್ ಪೋದು ಸಿನಿಮಾಲೆನು ತುಯರೆ ಸಾಧ್ಯ ಹೊಂದಿಜ್ಜಿ. ನಮ್ಮ ಕುಡ್ಲ ಟಾಕೀಸ್ ಪಂಪನ ಹೊಸ ಚಾನಲ್ ತುಳು ಸಿನಿಮಾ ತೂಪನಕ್ಲೆಗ್ ಮನಸ್ಸಿಗೆ ಉಲ್ಲಾಸ ಕೊರಿಯರೆ ತಯಾರಾತುಂಡು. ಹೊಸ ಸಿನಿಮಾಲೆನು ಮಾರ್ಚ್ 7 4 ಐತಾರ ನಮ್ಮ ಕುಡ್ಲ ಟಾಕೀಸ್ ಚಾನಲ್ ಪ್ರಸಾರ ಆಯಿರಿತದು ಇಲ್ಲಡೆ ಕುಲ್ಲುದು ಸಿನಿಮಾ ತುವಲಿ ಐತಾರ ಮೂಜಿ ಪ್ರದರ್ಶನದಂಚ ಒಟ್ಟು 16 ಸರ್ತಿ ಹೊಸ ಸಿನಿಮಾನು ಬಜಿ 120 ರೂಪಾಯಿ ಕಟ್ಟದು ತುವಲಿ. ನಮ್ಮ ಕುಡ್ಲ ಟಾಕೀಸ್ನ ಚಾನಲ್ ನಂಬರ್ 88 ತುವಲಿ. This is a very big opportunity ನಮ್ಮ ತುಳು ಇಂಡಸ್ಟ್ರಿ ದಕ್ಲಿಗೆ ಬಕ್ಕ ಅಭಿಮಾನಿ ನಕ್ಲಿಗೆ ಸ್ಪೆಷಲಿ ದಾಪಂಡ ಮಾತ್ರೆಗಳ ಥಿಯೇಟರ್ ಪೋದು ತೂಪಿನಂಚಿನ ಮೇ ಬಿ ಅವಕಾಶ ತಿಕ್ಕಂದು ಬಕ್ಕ ಪ್ರಾಯ ದಕ್ಲಿಗೆ ಮತ್ತೆ ಒಂಚೂರು ಪೋಡಿ ಇರಲಿ ತಂದು ಪೋರೆ. ಸೊ ನನ್ನ ಇಲ್ಲಾಡ್ ಕುಲ್ದಿನ ಕಂಫರ್ಟ್ಗೆ ಟಿವಿಡ್ ಕುಲ್ಲೊಂದು ತೂಲಿ ಮಸ್ತ್ ಸುಲಭ ದಾಲೇಜಿ ನಮ್ಮ ರೆಡ್ ಚಾನಲ್ ಆಲ್ರೆಡಿ ಉಂಡು ಕುಡೊಂಜಿ ಚಾನಲ್ಗೆ ಕುಲ್ ಸಬ್ಸ್ಕ್ರೈಬ್ ಮಾಡ್ತಿರಡಾಂಡು. ಸೊ ಮಸ್ತ್ ಎಡ್ಡೆ ಇನಿಷಿಯೇಟಿವ್ ಆ್ಯಂಡ್ ಎನ್ನ ಲೆಕ್ಕಡು ನಮ್ಮ ಕುಡ್ಲ ಚಾನಲ್ಗೆ ಅರ್ಜುನ್ಗೆ ಅನೂಪ್ಗೆ ಸಂದೀಪ್ಗೆ ಫಾರ್ ಥಿಂಕಿಂಗ್ ಆಫ್ ದಿಸ್ ಯೂನಿಕ್ ಐಡಿಯಾ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ನಮ್ಮ ತುಳು ಇಂಡಸ್ಟ್ರಿ ಇನ್ನೊಂದು ಸ್ಟೆಪ್ ಫಾರ್ವರ್ಡ್ ಹೋಗ್ತಾ ಇದೆ ಅನ್ನೋದೊಂದು ತುಂಬ ಖುಷಿ ವಿಚಾರ. ನಾ ತುಳು ಇಂಡಸ್ಟ್ರಿಯಿಂದನೇ ಬಂದಿರೋಳಾಗಿರೋದ್ರಿಂದ ಒಂದು ಹೆಮ್ಮೆ ಫೀಲಿಂಗ್ ಅಂತಲೇ ಹೇಳ್ಬೋದು. ಸೊ ನೀವು ಇವಾಗಷ್ಟೇ ಹೇಳ್ದಂಗೆ ಪ್ರತಿಯೊಬ್ಬರು ನನ್ನನ್ನು
ಕೂಡ್ಲದ ಪೊಣ್ಣು ತುಳು ಇಂಡಸ್ಟ್ರಿಯಿಂದ ಬಂದವಳು ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಒಂದು ಹ್ಯಾಪಿ ಫೀಲಿಂಗ್ ಬರುತ್ತೆ. ಸೊ ಇವಾಗ ನಮ್ಮ ಇಂಡಸ್ಟ್ರಿ ಮಾರ್ಕೆಟನ್ನು ಸಣ್ಣದೇ ಇದೆ, ಬಟ್ ನಾವು ಯಾವುದೇ ಟ್ಯಾಲೆಂಟಲ್ಲಾಗಿರಲಿ ಅಥವಾ ಮೂವೀಸ್ ಮಾಡೋದ್ರಲ್ಲಾಗಿರಲಿ ಅಥವಾ ನಮ್ಮ ಟ್ಯಾಲೆಂಟ್ನ ಮೂವೀಸ್ನ ತೋರಿಸೋದ್ರಲ್ಲಾಗಿರಲಿ ಕಮ್ಮಿ ಮಾಡಿರಲಿಲ್ಲ. ಆ್ಯಂಡ್ ಇಂಥ ಪರಿಸ್ಥಿತಿಯಲ್ಲಿ ಇಂಥ ಒಂದು ಒಳ್ಳೆ ಸ್ಟೇಜ್ ನಮಗೆ ಸಿಕ್ಕಿದೆ. ಇಟ್ಸ್ ಅ ವೆರಿ ನೈಸ್ ಅಪಾರ್ಚುನಿಟಿ. ತುಳುನಾಡ ಭೂತಾರಾಧನೆದ ಲೋಕಪಂಡ ಅವೊಂದು ಅದ್ಭುತ. ಎಂಚಿನ ಉಂಡು ಎಂಚಿನ ಇಜ್ಜಿ ಅವು ಪಣಿಯರ ಸಾಧ್ಯ ಇಜ್ಜಿ ಎಂದು ಪನೋಲಿ. ದುಂಬದ ಕಾಲ ಕರೆಂಟ್ ಬೊಳ್ಪುದ ಅಂತಿನ ಕಾಲ ದೊಂದಿ ಬೊಳ್ಪು ಜೀಟಿಗೆ ಬೊಳ್ಪು ಗ್ಯಾಸ್ ಲೈಟ್ದ ಬೊಳ್ಪುಡು ನೇಮ ಕೋಲ ನಡತದಿತ್ತನ. ಒಡಿಪು ಜಿಲ್ಲೆ ಕೊಡವೂರು ಕಂಗೊಟ್ಟು ಅಣ್ಣಪ್ಪ ಪಂಜುರ್ಲಿ ದೇವಸ್ಥಾನಡು ದೊಂದಿ ಬೊಳ್ಪುಡು ನೇಮ ಕೊರ್ದು ಪಿರಾಕದಿನ ನೆಂಪು ಮಲ್ತೊಂಡಿರು. ಭೂತಾರಾಧನೆ ತುಳುನಾಡದ ಒಂಜಿ ಪ್ರಧಾನ ಸತ್ಯ ಧರ್ಮದ ಆರಾಧನೆ. ಜಾತಿ ಧರ್ಮ ಭೇದದಾಂತಿನ ತುಳು ಧರ್ಮದ ಆರಾಧನೆ ಎಂದು ಪನೊಲಿ. ಒಂಜಿ ಕುಂದುಸಾರ ದೈವಲು ನೆಲೆ ಊರ್ತುನ ಈ ತುಳುನಾಡಿಡು ಭೂತುಲಿನ ದೈವಲು ಸತ್ಯುಲೊಂದು ಭಾರಿ ಭಕ್ತಿ ಶ್ರದ್ಧೆಡು ನಂಬೊಂದು ಕೋಲ ನೇಮ ಕೊರೊಂದು ಬೈದೆರು. ರಾತ್ರಿ ಪಗಿಲು ಕೋಲ ನೇಮ ನಡಪುಂಡು. ಒಡಿಪುದ ಕೊಡವೂರು ಕಂಗೊಟ್ಟು ಅಣ್ಣಪ್ಪ ಪಂಜುರ್ಲಿ ದೈವಸ್ಥಾನಡು ವಿಶೇಷವಾಯಿನ ದೈವಾರಾಧನೆ ನಡತಂಡ. ಕ್ಷೇತ್ರಡು ನಡತನ ಜೀರ್ಣೋದ್ಧಾರದ ಲೆಕ್ಕೊಡು ನಡತನ ಈ ಭೂತ ಕೋಲುಡು ಒವ್ವೇ ಇತ್ತದ ಮಟ್ಟದ ಬೊಲ್ಪು ಸಿಂಗಾರ್ ರಸ್ತೆ ಇಜ್ಜಾಂಡು ಬದಲಕ ಹಿರಿಯರು ದುಂಬು ನಡಪಾಂದಿತ್ತಿನಂಚಿನ ದೊಂದಿ ಬೊಲ್ಪುಡು ನೇಮ ನಡಪಾಯರು. ದೊಂದಿಕೋಲವು ಭಾರಿ ಅಪರೂಪ ಆಗುವಂಥದ್ದು, ಭಾರಿ ಅಪರೂಪ. 2016ರಲ್ಲಿ ಕೊಡವೂರು ದೇವಸ್ಥಾನದ ಜೀರ್ಣೋದ್ಧಾರದ ಸಮಯದಲ್ಲಿ ನಾವು ಇಲ್ಲಿ ದೊಂದಿಕೋಲ ಮಾಡಿದ್ದೇವೆ. ಅದೇ ನೆನಪಿಗೆ ಈ ವರ್ಷ ಅಣ್ಣಪ್ಪಂಜುರ್ಲಿಯ ದೇವಸ್ಥಾನ ಹಾಗೂ ಬ್ರಹ್ಮ ಹಾಗೂ ವೀರಭದ್ರ ಅಬ್ಬಗದಾರಗ ದೇವಸ್ಥಾನದ ಜೀರ್ಣೋದ್ಧಾರದ ಪ್ರಯುಕ್ತ ಒಂದು ದೊಂದಿಕೋಲ ಮಾಡುವಂತಹ ಒಂದು ಅಭಿಪ್ರಾಯ ಕರಸೇವಕರು ತೋರಿಸಿದರು. ಅದನ್ನು ಮೂಲ ಉದ್ದೇಶವಾಗಿ ಇಟ್ಟುಕೊಂಡು ಈ ಸರಿ ದೊಂದಿಕೋಲವನ್ನು ಮಾಡಿ ಎಲ್ರಿಗೂ, ದೈವಕ್ಕೂ ನೋಡುವವನ ಕಣ್ಣಿಗೂ ಒಂದು ಒಳ್ಳೆಯ ರೀತಿಯಲ್ಲಿ ಕಾಣಲಿ ಅಂತ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ದೈವಸ್ಥಾನದ ಅಂಗಣದ ಸುತ್ತಲೂ ನೂದೆಡ್ಲ ಹೆಚ್ಚ ದೀಟಿಗೆ ದುಂಚ ದೊಂದಿ ಬೊಲ್ಪು ಪುತ್ತಾದು ದೀದಿತ್ತೇರು. ಸಿಂಗಾರಗೂ ಪ್ರಕೃತಿಡು ತಿಕ್ಕುನವೇ ಬಜ್ಜೆಯೇ ಬೊಂಡ ತಿರಿಯಿಂಚ ಗಲಸಿದರು. 100 ವರ್ಷಲಿಡ್ದು ದುಂಬು ದೊಂದಿ ಬೊಲ್ಪುಡೆ ಕೋಲ ನೇಮ ನಡತೊಂದಿತ್ತಂಡ. ಆಂಡ ಇತ್ತಿದ ತಲೆಮಾರು ಈ ಮಾದರಿದ ದೈವ ನಲಿಕೆ ತೂದುಪ್ಪಾಯರು. ಮೂಲ ಸ್ವರೂಪಡು ದೈವಾರಾಧನೆ ನಡಪನವು ಈ ಸೇಸ. ದೇವಸ್ಥಾನಕ್ಕೆ ಖರ್ಚು ಕಮ್ಮಿ ಅಂದರೆ ಎಲ್ಲ ಕರಸೇವಕರೇ ಮಾಡಿದ್ದು. ಒಂದು 3 ಕೋಟಿ ಅಂದಾಜಿತ್ತು. ನಮಗೆ ಸಾಧಾರಣ ಒಂದು 3 ಕೋಟಿ ಅಂದಾಜನ್ನು ನಮ್ಮ ಕರಸೇವಕರು ಇರಲಿಕ್ಕೆ ಹೋಗಿ ನಾವು ಖಾಲಿ ಸಿಮೆಂಟು, ಬೇಕಾದ ಮರ, ಕಲ್ಲು ಇದನ್ನು ಮಾತ್ರ ತಂದು ಹಾಕಿದ್ದು ಬಿಟ್ಟರೆ, ಅದನ್ನು ಶಿಫ್ಟಿಂಗಿಂದ ಹಿಡಿದು ಗೋಡೆಗೆ ಕೂರ್ಸಿಂದ ಹಿಡಿದು ಎಲ್ಲ ಕೆಲಸವನ್ನು ಕರಸೇವಕರೇ ಮಾಡಿದ್ದು ಬಿಟ್ಟರೆ ನಮಗೆ ಲೇಬರನ್ನು ಇದೇ ಇಲ್ಲ. ಎಷ್ಟೋ ಸ್ವಲ್ಪ ಕೊಟ್ಟಿದ್ದೇವೆ ನಾವು ಬಿಟ್ಟರೆ ಬೇರೆ ಲೇಬರ್ ದುಡ್ಡು ಕೊಡಲಿಲ್ಲ. ಮಂದ ಬೊಲ್ಪುದ ದೊಂದಿಕೋಲ ದೈವ ಶಕ್ತಿನೂ ಹೆಚ್ಚ ಮಲ್ಪುಂಡು. ದೈವಡ ಭಯಭಕ್ತಿನೂ ಹೆಚ್ಚ ಮಲ್ಪುಂಡು. ನಮ್ಮನು ನಮ್ಮ ಮರತದು ದೈವದ ನಿಲೆಟ್ಟು ನಮ್ಮ ಕಣ್ಣು ಮನಸ್ಸು ಪುನಂಚ ಮಲ್ಪುನ ಈ ವಿಶೇಷ ಆರಾಧನೆ ಸರ್ವಿರೆನ್ಲ ಗಮನ ಒಯ್ತದಂಡ. ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನೆ ಒಂದಿತ್ತಲ್ಲಿ ಕೊಡು ಫೆಬ್ರವರಿ 28 ಐತಾರ ಧರ್ಮದ ಆರೋಗ್ಯ ಪರೀಕ್ಷಾ ಶಿಬಿರ ಕುಡ್ಲ ನಾಗೂರದ ಆಂಜಲೂರ್ ಇಂಗ್ಲೇಜ್ದ ಸಭಾಂಗಣ ನಡಪುಡು. ಕಾಂಡೆ ಎಣ್ಮರೆಕ್ ಮಧ್ಯಾಹ್ನ 1:30 ಗಂಟೆ ಮುಟ್ಟ ನಡಪುನ ಶಿಬಿರದ ಪ್ರಯೋಜನದ ನೋಡುವ ಪ್ರಕಟಣೆ ತಿರುಪಾದಿರು. ಇತ್ತೆ ಕುಡೂರು ಮುಖ್ಯಾಂಶಗಳು. ಪಿದೇ ದೇಶದ ಬರಪನ ತಿರುಗಾಟದಕ್ಲೆಗೆ ಉಮೇದು ಕೋರಿಯರೆ ಜಿಲ್ಲೆಡು ಹೆಲಿ ಟೂರಿಸಂ ಯೋಜನೆ. ನವಮಂಗಳೂರು ಬಂದರಡು ತಿರುಗಾಟ ಉದ್ಯಮ ಮಂತ್ರಿ ಸಿಪಿ ಯೋಗೇಶ್ವರ್. ಉರ್ವ ಬೋಳೂರು ಶ್ರೀ ಮಾರಿಯಮ್ಮ ದೇವಸ್ಥಾನಡು ವರ್ಷಾದಿ ಮಹಾಪೂಜೆ ಘಟ್ಟಣೆ. ಚಂಡಿಕಯಾಗ ಮಹಾನುಕು ಪ್ರಸಾದ ಸೇವೆ. ಫೆಬ್ರವರಿ 27 ಶಕ್ತಿನಗರದ ಶಕ್ತಿ ಕ್ಯಾಂಪಸ್ ನೀಂದುನಕ್ಕೆ ದುಬಕ ಸಭಾಂಗಣ ಉದಿಪನ ಸಂಜಿತ್ ನಾಯ್ಕ್. ಬೆದ್ರಡ್ ಸ್ಕೌಟ್ ಅಂಡ್ ಗೈಡ್ಸ್ ಭವನ ಅಮರನಾಥ್ ಶೆಟ್ಟಿ ಸಭಾಂಗಣ ಲೋಕಾರ್ಪಣೆ. ಡಾಕ್ಟರ್ ಎಂ ಮೋಹನಾಳು.
ಪಿರಾಕದ ದೈವಾರಾಧನೆ ನೆಂಪು ಮಲ್ತೊನ್ನ ವಿಶೇಷ ನೇಮ ಒಡಿಪು ಕೊಡವೂರು ಕಂಗೊಟ್ಟುದ ಅಣ್ಣಪ್ಪ ಪಂಜೂರಿ ದೇವಸ್ಥಾನಡು ದೊಂದಿ ಬೊಲ್ಪುಡು ನೇಮದ ಪೊರ್ಲುತಿರ್ಲೆ ಇಡಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಯಲ್ಲಿ ಮುಗಿಡು ನನಲಾತು ಸುದ್ದಿ ಬಕ ಮನರಂಜನೆಗಾದ ತೂವೊಂದಿ ಪ್ಲೇ ನಮ್ಮ ಕುಡ್ಲ 24/7 ಸೊನ್ಮೇಲು.